ಕಾಂತಾರ ಸಿನಿಮಾ ತೆರೆಕಂಡ ಬಳಿಕ ದೈವಕ್ಕೆ ಭಾರೀ ಅಪಚಾರ ಆಗಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ತುಳುನಾಡಿನ ದೈವಗಳ ನಂಬಿಕೆಯನ್ನ ಬೀದಿಗೆ ತಂದ ಅಪಕೀರ್ತಿ ಕಾಂತಾರ ಸಿನಿಮಾ ತಂಡದ್ದು. ನಂಬಿಕೆ ಆಚರಣೆಯ ಪ್ರತೀಕವಾಗಿದ್ದ ದೈವಗಳು ಇದೀಗ ಮನೋರಂಜನೆಯ ಕೇಂದ್ರ ಆಗಿದೆ. ಚಲನಚಿತ್ರ ನಾಟಕಗಳಲ್ಲಿ ದೈವಗಳನ್ನು ತೋರಿಸುವುದು ತುಳುನಾಡಿನ ಅಸ್ಮಿತೆಗೆ ಧಕ್ಕೆಯಾಗ್ತಿದೆ. ಕಾಂತಾರದ ಯಶಸ್ಸು ಸಿನಿಮಾ ಕರ್ಮಿಗಳಿಗೆ ತಲೆಗೆ ಹತ್ತಿ ಹೋಗಿದೆ. ದೈವಾರಾಧನೆ ಇಟ್ಟುಕೊಂಡು ಹೇಗೆ ಬೇಕಾದರೂ ಸಿನಿಮಾ ಮಾಡಬಹುದು, ಆ ಮೂಲಕ ಹಣ ಗಳಿಸಬಹುದು ಎಂಬ ಸೂತ್ರವನ್ನು ಅಂಟಿಸಿಕೊಂಡು ಸಿನಿಮಾ ನಿರ್ಮಾಣ ಮಾಡುತ್ತಿರುವವರು ಹೆಚ್ಚಾಗ್ತಿದ್ದಾರೆ. ಕಾಂತಾರ ಸಿನಿಮಾ ತೆರೆಕಂಡ ಬಳಿಕ ದೈವಗಳನ್ನೇ ಕೇಂದ್ರವಾಗಿರಿಸಿಕೊಂಡು ಸಾಲು ಸಾಲು ಸಿನಿಮಾಗಳು ತೆರೆ ಕಾಣ್ತಿವೆ. ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಅಪಚಾರ ಆಗಿಲ್ಲ ಎಂಬ ವಾದಗಳನ್ನು ಮಾಡುತ್ತಲೇ ತುಳುನಾಡಿನ ಜನರ ಭಾವನೆಗಳಿಗೆ ಮತ್ತೆ ಮತ್ತೆ ನೋವುಂಟು ಮಾಡುವ ಕೆಲಸ ಸಿನಿಮಾ ರಂಗದಿಂದ ನಡೀತಾನೇ ಇದೆ. ಕಾಂತಾರದ ಯಶಸ್ಸನ್ನೇ ಸ್ಫೂರ್ತಿಯಾಗಿಸಿಕೊಂಡು ಸಿನಿಮಾ ಮಂದಿ ದಿನಕ್ಕೊಂದು ಅವಾಂತರ ಸೃಷ್ಟಿಸುತ್ತಿದ್ದಾರೆ. ತುಳುನಾಡಿನ ಜನರು ದೈವಾರಾಧನೆಯ ವಿರುದ್ಧ ನಡೆಯುತ್ತಿರುವ ವಿಕೃತಿಗಳನ್ನು ಎಷ್ಟೇ ಖಂಡಿಸಿದ್ರೂ ಸಿನಿಮಾದವರು ಕ್ಯಾರೆ ಮಾಡ್ತಿಲ್ಲ. ಸುಧೀರ್ ಅತ್ತಾವರ ನಿರ್ದೇಶನದಲ್ಲಿ ಮೂಡಿರುವ ಕೊರಗಜ್ಜ ಸಿನಿಮಾ ತೆರೆ ಕಾಣಲು ಸಕಲ ಸಿದ್ಧತೆ ನಡೆದಿದೆ. ಕಳೆದ ವಾರವಷ್ಟೇ ಟ್ರೈಲರ್ ಬಿಡುಗಡೆಗೊಂಡಿದ್ದು ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ನಿನ್ನೆಯಷ್ಟೇ ಝೀ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕೊರಗಜ್ಜ ಸಿನಿಮಾದ ಗುಳಿಗ ಗುಳಿಗ ವಿಡಿಯೋ ಹಾಡು ಬಿಡುಗಡೆಗೊಂಡಿದ್ದು ಇದು ತುಳುವರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುಳಿಗ ಗುಳಿಗ ಹಾಡು ತುಳುವರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಚಿತ್ರವಾಗಿ ದೈವಗಳಿಗೆ ಅವಮಾನ ಆಗುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿದೆ. ಕಾಂತಾರ ಸಿನಿಮಾದಲ್ಲಿ ಬಳಕೆಯಾಗಿದ್ದ ದೈವದ ಪಕ್ಕಾ ನೈಜತೆ ಕಂಡುಬಂದಿಲ್ಲ. ಫ್ಯಾಬ್ರಿಕ್ ಪೇಂಟ್, ಆರ್ಟಿಫಿಷಿಯಲ್ ಉಡುಗೆ, ವೇಷಭೂಷಣ ತುಳುವರಿಗೆ ಇರಿಸು ಮುರಿಸು ಉಂಟು ಮಾಡಿದೆ. ಗುಳಿಗನ ಹಾಡಿನಲ್ಲಿ ಗುಳಿಗ, ಕೊರಗಜ್ಜ, ಪಂಜುರ್ಲಿ ದೈವವನ್ನು ತೋರಿಸಲಾಗಿದೆ. ಹೋಲಿಕೆ ಇಲ್ಲದ ವೇಷ, ಮೈತುಂಬ ಕೆಂಪು ಬಣ್ಣದ ಗುಳಿಗ ಕಲಾವಿದ, ಗೋಲ್ಡನ್ ಬಣ್ಣದಲ್ಲಿ ಪಂಜುರ್ಲಿ, ಪ್ಲಾಸ್ಟಿಕ್ ಇತರೆ ವಸ್ತುಗಳನ್ನು ಬಳಸಿದ ಉಡುಗೆಯನ್ನ ಕಾಣಬಹುದಾಗಿದೆ. ಕೊರಗಜ್ಜ ಸಿನಿಮಾವನ್ನ ಅತ್ಯದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಅಪಚಾರ ಆಗಿಲ್ಲ, ನಾವು ನ್ಯಾಯ ಒದಗಿಸಿದ್ದೇವೆಂದು ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ ಸುಧೀರ್ ಅತ್ತಾವರ ತಿಳಿಸಿದ್ರು. ಆದರೆ ಬಿಡುಗಡೆಯಾಗಿರುವ ಹಾಡಿನ ದೃಶ್ಯಗಳನ್ನು ಕಂಡು ದೈವ ಭಕ್ತರು ಭಾರೀ ಆಕ್ರೋಶಗೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ತುಳು ಟೈಮ್ಸ್.